ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಸರ್ಪ್ರೈಸ್ ಆಫರ್ ವಿಡಿಯೋ ನಿಮ್ಗೆಲ್ಲರಿಗೋಸ್ಕರ. ಸೊ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೂ ಒಂದು ಒಳ್ಳೆ ಆಪರ್ಚುನಿಟಿ, ಯಾಕೆಂದರೆ ಅವರಿಗೂ ನೋಟಿಫಿಕೇಷನ್ ಸಿಗ್ಬಿಟ್ಟಿದೆ ಆಫರ್ ವಿಡಿಯೋ ಹಾಕಿದ್ದೀವಿ ಅಂತ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರಿಗೂ ಈ ಆಫರ್ ಸಿಕ್ಕಲ್ಲ. ಸೊ ಬನ್ನಿ ಕಲೆಕ್ಷನ್ಸ್ ಬಗ್ಗೆ ನೋಡೋಣ. ಆ್ಯಕ್ಚುಲಿ ಇದು ಸರ್ಪ್ರೈಸ್ ಆಫರ್ ಇದೆ. ಇದ್ರ ಬಗ್ಗೆ ನಾವು ಏನು ಪ್ಲ್ಯಾನಿಂಗ್ ಮಾಡಿರಲಿಲ್ಲ, ಬಟ್ ನಮ್ಮ ಅಂಗಡಿಯಲ್ಲಿ ತುಂಬ ನಮ್ಮದು ಸ್ಟಾಫ್ಸ್ ಅವರು ಎಲ್ಲ ಕಸ್ಟಮರ್ಗೆ ಹೇಳಿಬಿಟ್ಟಿದ್ದು, ಕಮಿಟ್ ಮಾಡಿಬಿಟ್ಟಿದ್ದು, ಅದಕ್ಕೆ ನಾವು ಒಂದು ಸರ್ಪ್ರೈಸ್ ಆಫರ್ ತೊಗೊಂಡ್ಬಂದಿದ್ದೀವಿ ಬರೀ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ. ಆ್ಯಕ್ಚುಲಿ ನಾವು ಇವತ್ತು ಡೈರೆಕ್ಟ್ ಇದು ಒಂದು ದಿನ ಆಫರ್ ಇರುತ್ತೆ. ಇದು ಆದಮೇಲೆ ಡೈರೆಕ್ಟ್ 26 ಜನವರಿಗೆ ರಿಪಬ್ಲಿಕ್ ಡೇಗೆ ಸ್ಪೆಷಲ್ ಆಫರ್ ಹಾಕ್ತೀವಿ. ಸೊ ಆ ಆಫರ್ ವಿಡಿಯೋನು ಮಿಸ್ ಆಗಬಾರ್ದು ನಿಮ್ಮ ಹತ್ರ. ಸೊ ಇವತ್ತು ಮಕರ ಸಂಕ್ರಾಂತಿ ಆಫರ್ ನೀವು ಎಲ್ಲರೂ ನೋಡ್ತಾ ಇರಬಹುದು ಹೇಗಿದಂಥ ಸ್ಯಾರೀಸ್ಗಳು ಎಲ್ಲ. ಇದು ಫಸ್ಟ್ ಸ್ಯಾರಿ ನೀವು ಎಲ್ಲರೂ ನೋಡ್ತಾ ಇರಬಹುದು. ಇದು ಆರ್ಗನ್ಜಾ ಫ್ಯಾಬ್ರಿಕಲ್ಲಿ ಇರುತ್ತೆ. ಇದ್ಮೇಲೆ ಕಡ್ಡಿ ಪ್ರಿಂಟ್ ಥರ ಈ ಥರ ಪ್ರಿಂಟಿಂಗ್ ಇರುತ್ತೆ. ತುಂಬ ಒಳ್ಳೆ ಕ್ವಾಲಿಟಿ ಅಂತ ಬೆಸ್ಟ್ ಕ್ವಾಲಿಟಿ ಇದು ಆರ್ಗನ್ಜಾ ಫ್ಯಾಬ್ರಿಕ್ದು ಇರುತ್ತೆ ಫ್ಯಾಬ್ರಿಕ್ ಇದು ಸ್ಯಾರಿ. ಸೊ ಇದು ಕಾಂಟ್ರಾಸ್ಟ್ ಆಗಿ ಇದರಲ್ಲಿ ಬ್ಲೌಸ್ ಪೀಸ್ ಸಿಗುತ್ತೆ. ಕಾಂಟ್ರಾಸ್ಟ್ ಅಂದರೆ ಜಸ್ಟ್ ಡಿಸೈನ್ ಕಾಂಟ್ರಾಸ್ಟ್ ಇರುತ್ತೆ. ಫ್ಯಾಬ್ರಿಕ್ ನೋಡ್ತಾ ಇರ್ಬೋದು ಇಷ್ಟು ಮೃದುವಾಗಿದೆ ಬ್ಲೌಸ್ ಪೀಸ್ದು. ಇದೇ ಥರ ಮೃದುವಾಗಿ ನಿಮಗೆ ಇಲ್ಲಿ ಫ್ಯಾಬ್ರಿಕ್ ಸಿಗುತ್ತೆ. ಮತ್ತು ಇಲ್ಲಿ ಸ್ಯಾರಿ ಅಂತೂ ಆರ್ಗನ್ಜಾ ಫ್ಯಾಬ್ರಿಕಲ್ಲಿ ಇರುತ್ತೆ. ಇದರಲ್ಲಿ ಕಲರ್ ಕಾಂಬಿನೇಷನ್ಸ್ ಕೂಡ ತುಂಬ ಇದ್ದಾವೆ. ಸೊ ಕಲರ್ ಕಾಂಬಿನೇಷನ್ಸ್ ನೋಡ್ಕೊಳ್ಳಿ. ಮತ್ತು ಸ್ಟಾಕ್ ಎಲ್ಲ ತುಂಬ ಲಿಮಿಟೆಡ್ ಇದೆ. ಮತ್ತು ನಾವು ಮುಂಚೆನೂ ಹೇಳಿದ್ದೀನಿ ಇದು ಜಸ್ಟ್ ಮಿನಿ ಆಫರ್ ಇದೆ. ಸೊ ಸ್ಟಾಕ್ ಮಿನಿ ಆಫರ್ ಏನಂದರೆ ಸ್ಟಾಕ್ ತುಂಬ ಕಡಿಮೆ ಇರುತ್ತೆ. ಸೊ ಬೇಗ ಯಾವ ಸ್ಯಾರಿ ಇಷ್ಟ ಆಗುತ್ತೆ ಬೇಗ ಬುಕ್ಕಿಂಗ್ ಮಾಡಿ. 1695 ರುಪೀಸ್ಗೆ ನಾವು 2 ಸ್ಯಾರಿ ಪ್ರೊವೈಡ್ ಮಾಡ್ತೀವಿ. ಓಕೆ, 1695 ರುಪೀಸಲ್ಲಿ ನಿಮಗೆ 2 ಸ್ಯಾರಿ ಸಿಗುತ್ತೆ ವಿತ್ ಫ್ರೀ ಶಿಪ್ಪಿಂಗ್. ಅಂದರೆ ಶಿಪ್ಪಿಂಗ್ಗೆ ಏನು ಚಾರ್ಜಸ್ ನಿಮ್ಗೆಲ್ಲರಿಗೂ ಬಿಡಲ್ಲ. 2 ಸ್ಯಾರಿ 1695 ರುಪೀಸಲ್ಲಿ ನಿಮಗೆ ಸಿಗುತ್ತೆ. ಸೊ ನೋಡ್ತಾ ಇರಬಹುದು ನೀವು ಎಲ್ಲರೂ ಎಲ್ಲ ಹೇಗಿದೆ ಅಂತ. ಇದು ಎಲ್ಲ ಇದರಲ್ಲಿ ಕಲರ್ ಕಾಂಬಿನೇಷನ್ಸ್ ಇರೋದು. ಸೊ ನಿಮ್ಮದು ಯಾವುದು ಫೇವ್ರೇಟ್ ಇದೆ ಇಮಿಡಿಯೇಟ್ ಬುಕ್ಕಿಂಗ್ ಮಾಡಿಬಿಡಿ. ಆಫರ್ಗೆ ಲೇಟ್ ಮಾಡಬೇಡಿ. ಮುಂಚೆನೂ ಹೇಳಿದ್ದೀನಿ ಆಫರ್ ಎಲ್ಲ ಬೇಗ ಅದು ಖಾಲಿ ಆಗಿಬಿಡುತ್ತೆ. ಸೊ ನೋಡ್ಕೊಡಿ ಎಲ್ಲ ಕಲರ್ ಕಾಂಬಿನೇಷನ್ಸ್ 10 ಕಲರ್ಸ್ ಇದೆ ಇದರಲ್ಲಿ. ಮತ್ತು ನೆಕ್ಸ್ಟ್ ಇದು ಎಲ್ಲ ಸಿಂಗಲ್ ಪೀಸಸ್ ಇದ್ದಾವೆ ಸ್ವಲ್ಪ, ಅದು ಎಲ್ಲ ತೋರಿಸ್ತೀವಿ. ಅಂದರೆ ಇದೆಲ್ಲ ಡಿಸೈನ್ಸ್ ನೆಕ್ಸ್ಟ್ ನಿಮಗೆ ಸಿಕ್ಕಲ್ಲ, ಬರೀ ಆಫರ್ಗೋಸ್ಕರ ಇದೆ. ಸೊ ಇದು ಆ್ಯಕ್ಚುಲಿ ನಾವು ರಿಪಬ್ಲಿಕ್ ಡೇಗೆ ಆಫರ್ಗೆ ಪ್ಲ್ಯಾನ್ ಮಾಡಿದ್ದು ಈ ಸ್ಯಾರಿ. ಬಟ್ ಇವತ್ತು ಒಂದು ಆಫರ್ ಬಂದುಬಿಟ್ಟಿದೆ ನಿಮಗೆಲ್ಲರಿಗೋಸ್ಕರ ವಿಡಿಯೋ. ಸೊ ಬೇಗ ಖಾಲಿ ಮಾಡಿಬಿಡಿ. ಇದನ್ನು ರಿಪಬ್ಲಿಕ್ ಡೇಗೆ ಇನ್ನೂ ಬೆಸ್ಟ್ ಆಫರ್ ಪ್ರೊವೈಡ್ ಮಾಡೋಣ. ಸೊ ನೋಡ್ತಾ ಇರ್ಬೋದು 1695 ರುಪೀಸಲ್ಲಿ ನಿಮಗೆ ಈ ಸ್ಯಾರೀಸ್ನು 2 ಸ್ಯಾರಿ ಸಿಗುತ್ತೆ. ಅಂದರೆ 1695 ನಿಮಗೆ 2 ಸ್ಯಾರಿ ಸಿಗುತ್ತೆ. ಸೊ ಇದರಲ್ಲೇನು ಕಲರ್ ಕಾಂಬಿನೇಷನ್ಸ್ ಮತ್ತು 3-4 ಡಿಸೈನ್ಸ್ ಎಲ್ಲ ಇದ್ದಾವೆ. ಸೊ ಬೇಗ ನಿಮ್ಮ ಡಿಸೈನ್ ಸೆಲೆಕ್ಟ್ ಮಾಡಿ. ಓಕೆ, ನಾವು ಸತಿ ಹೇಳ್ತಾ ಇದ್ದೀನಿ ಸ್ಟಾಕ್ಸ್ಗಳು ಎಲ್ಲ ತುಂಬ ಕಡಿಮೆ ಇದೆ. ಸೊ ಎಲ್ಲರಿಗೂ ಸಿಗಬೇಕು ಅಂತ ಡೌಟೇ. ಸೊ ಬೇಗ ಸೆಲೆಕ್ಷನ್ ಮಾಡಿ. ಸ್ಯಾರಿಗೆ ಬುಕ್ಕಿಂಗ್ ಮಾಡೋಕ್ಕೆ ಪ್ಲೀಸ್ ಲೇಟ್ ಮಾಡಬೇಡಿ. ನೆಕ್ಸ್ಟ್ ಒಂದು ಪಿಂಕ್ ಕಲರ್ ಕಾಂಬಿನೇಷನ್. ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ ಇರುತ್ತೆ, ಗ್ರ್ಯಾಂಡಾಗಿ ರಿಚ್ ಆಗಿ. ಈ ರೇಟ್ಗೆ ನಿಮಗೆ ಸಿಗಬೇಕು ಅಂತ ನಾವು ಚಾನ್ಸೇ ಅದು ಗ್ಯಾರಂಟಿ ಕೊಡ್ತೀನಿ. ಈ ಪ್ರೈಸಲ್ಲಿ ನಿಮ್ಗೆಲ್ಲರಿಗೂ ಎಲ್ಲಿ ಸಿಕ್ಕಲ್ಲ ಈ ಸ್ಯಾರಿ. ಇದು ಆ್ಯಕ್ಚುಯಲ್ ಪ್ರೈಸ್ ಬಂದು 2795 3000 ಇದೆಲ್ಲ ಆ್ಯಕ್ಚುಯಲ್ ಪ್ರೈಸ್ ಸ್ಯಾರೀಸ್ದು. ಬಟ್ ಆಫರಲ್ಲಿ ಬರೀ ನಿಮ್ಗೆಲ್ಲರಿಗೂ ಬೆಸ್ಟ್ ಪ್ರೈಸಲ್ಲಿ ಪ್ರೊವೈಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ಸಂಜರ್ ಕ್ರಿಯೇಷನ್ ಆಫರ್ ತುಂಬ ಅಂದರೆ ಎಕ್ಸ್ಕ್ಲೂಸಿವ್ ಇರುತ್ತೆ. ಎಲ್ಲ ಕಡೆ ಆ ಪ್ರೈಸಲ್ಲಿ ಸಿಗೋದಿಲ್ಲ, ಆ ಥರ ಆಫರ್ ಇರುತ್ತೆ. ಸೊ ನೋಡಿ ಬೇಗ ಸೆಲೆಕ್ಷನ್ಸ್ ಮಾಡಿ. ಮತ್ತು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅವರಿಗೂ ಆಫರ್ ಸಿಕ್ಕಲ್ಲ. ಅದು ನಾವು ಅದು ಹೇಳಿಬಿಟ್ಟಿದ್ದೀನಿ. ಯಾಕೆಂದರೆ ತುಂಬ ನಮ್ಮದು ವ್ಯೂವರ್ಸ್ ಇರ್ತಾರೆ, ಸ್ಕ್ರೀನ್ಶಾಟ್ ಕಳಿಸ್ತಾರೆ, ಬಟ್ ಕೆಳಗಡೆ ಸಬ್ಸ್ಕ್ರೈಬ್ ಅಂತೂ ಇರಲ್ಲ. ಸೊ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ನಮ್ಮ ಟೀಮಿಂದ ಅದು ಆರ್ಡರ್ ಕನ್ಫರ್ಮ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ನಮ್ಮ ಟೀಮ್. ಓಕೆ, ಸೊ ನೆಕ್ಸ್ಟ್ ಒಂದು ಈ ಥರ ಪಿಂಕ್ ಕಲರ್ ಕಾಂಬಿನೇಷನ್ನಲ್ಲಿ ನೋಡ್ಕೊಡಿ. ಇದರಲ್ಲಿ ಡಿಸೈನ್ಸ್ಗಳು ಎಲ್ಲ ಬೇರೆ ಇದ್ದಾವೆ, ಕಲರ್ ಕಾಂಬಿನೇಷನ್ಸ್ ಎಲ್ಲ ಇದ್ದಾವೆ. ಸೊ ಬೇಗ ಸೆಲೆಕ್ಷನ್ ಮಾಡಿ. ಮತ್ತು ಇನ್ನೂ ಇದೇ ಥರ ಆಫರ್ಸ್ ಎಲ್ಲ ಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಹೊಸ ನೆಕ್ಸ್ಟ್ ಆಫರ್ದು ಎಲ್ಲ ವಿಡಿಯೋ ಬರುತ್ತೆ. ನೆಕ್ಸ್ಟ್ ಕಲೆಕ್ಷನ್ಸ್ದು ಸಾಫ್ಟ್ ಸಿಲ್ಕ್ ಸ್ಯಾರಿ ನೋಡ್ಕೊಡಿ ಹೇಗಿದೆ ಅಂತ. ಸೊ ಇಲ್ಲಿಂದ ಫುಲ್ ವಿಡಿಯೋ ಎಲ್ಲ ರನ್ ಆಗುತ್ತೆ. ಸೊ ವಿಡಿಯೋ ಎಂಡ್ ತನಕ ನೋಡಿ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಎವ್ರಿವನ್.